ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ನಿಮಗೊಂದು ಈ ಬೇಸಿಗೆ ರಜೆಯಲ್ಲಿ ಸಿಹಿ ಸುದ್ದಿ. ಎಲ್ಲೆಲ್ಲಿ ಧ್ಯಾನಕೂಟಗಳಿವೆ ಅದರ ಕುರಿತು ಒಂದು ಮಾಹಿತಿಯನ್ನು ನಾನು ನೀಡಲು ಬಯಸುತ್ತೇನೆ. ಮೊಟ್ಟ ಮೊದಲನೇದಾಗಿ ಯೇಸು ಸ್ಪರ್ಶ ತಂಡದ ವತಿಯಿಂದ ನಾನು, ಫಾದರ್ ರೋಮನ್ ಪಿಂಟೋ, ಬ್ರದರ್ ಟಿ.ಕೆ. ಜಾರ್ಜ್, ಸಹೋದರಿ ಮಂಜುಳಾ ಜಾಯ್ ಮತ್ತು ಅರ್ಷಿತ್ ಕಾಸ್ತೇಲಿನ ಜೊತೆ ಸೇರಿ ಡಿವೈನ್ ಕಾಲ್ ಸೆಂಟರ್ ಮೂಲ್ಕಿ SVD ಗುರುಗಳು ನಡೆಸುವ ಮಂಗಳೂರಿನಿಂದ 30 ಕಿಲೋಮೀಟರ್ ಹೈವೇಯಲ್ಲಿ ಇರುವ ಡಿವೈನ್ ಕಾಲ್ ಸೆಂಟರ್ ಮೂಲ್ಕಿಯಲ್ಲಿ 23ನೇ ತಾರೀಕು ಏಪ್ರಿಲ್ ಸಾಯಂಕಾಲ 5 ಗಂಟೆಯಿಂದ 27 ಗುರುವಾರ ಮಧ್ಯಾಹ್ನ 2 ಗಂಟೆಯವರೆಗೆ, ಏಪ್ರಿಲ್ 23 ಸಾಯಂಕಾಲ 5 ಗಂಟೆಯಿಂದ ಯಾವಾಗ ಏಪ್ರಿಲ್ 27 ಗುರುವಾರ 2 ಗಂಟೆವರೆಗೆ ಧ್ಯಾನಕೂಟ, ತಂಗು ಧ್ಯಾನಕೂಟ ಇದೆ. ನಿಮಗೆ ಇದರಲ್ಲಿ ನಾನು ಬ್ಯಾನರ್ ಕಳಿಸ್ತೀನಿ, ನೀವು ರಿಜಿಸ್ಟರ್ ಮಾಡಿಕೊಳ್ಳಿ. ಈ ಧ್ಯಾನಕೂಟ ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುವುದು. ಎರಡನೇದಾಗಿ ಡಿವೈನ್ ರಿಟ್ರೀಟ್ ಸೆಂಟರ್ ಮುರಿಂಗೂರ್, ಕೇರಳ ಅಲ್ಲಿ ಕೊಂಕಣಿ ಧ್ಯಾನಕೂಟ 23ನೇ ತಾರೀಕು ಏಪ್ರಿಲ್ನಿಂದ 28ನೇ ತಾರೀಕು ಶುಕ್ರವಾರ ತನಕ ಕೊಂಕಣಿ ಮಹೋತ್ಸವ ಇರುವುದು. ಕೊಂಕಣಿಯಲ್ಲಿ ಧ್ಯಾನಕೂಟ ಡಿವೈನ್ ರಿಟ್ರೀಟ್ ಸೆಂಟರ್ ಅಲ್ಲಿ 23ನೇ ತಾರೀಕಿನಿಂದ 28 ಇದರ ಯಶಸ್ವಿಗಾಗಿ ಪ್ರಾರ್ಥಿಸಿರಿ ಮತ್ತು ಜನರು ಬರುವುದಕ್ಕಾಗಿಯೂ ಪ್ರಾರ್ಥಿಸಿರಿ. ತದನಂತರ ನಮಗೆ ಕುಟುಂಬೋತ್ಸವ, ಅದು ನಿಜವಾಗಿಯೂ ನಮ್ಮ ಎಲೆಕ್ಷನ್ ಕಾರಣಗಳಿಂದ ಹಿಂದಕ್ಕೆ ಹಾಕಲಾಗಿದೆ. ಅದನ್ನು ಏಪ್ರಿಲ್ 30ರಿಂದ ಮೇ 5ರ ತನಕ, ಏಪ್ರಿಲ್ 30 ಸಾಯಂಕಾಲದಿಂದ ಮೇ 5ರ ತನಕ ಈ ಕುಟುಂಬೋತ್ಸವ ಡಿವೈನ್ ರಿಟ್ರೀಟ್ ಸೆಂಟರ್ ಮುರಿಂಗೂರ್, ಕೇರಳದಲ್ಲಿ ನಡೆಸಲಾಗುವುದು. ಈ ಧ್ಯಾನಕೂಟಕ್ಕಾಗಿಯೂ ಪ್ರಾರ್ಥಿಸಿರಿ. ಈಗ ತಕ್ಷಣವೇ ಅಂದರೆ ಈ ವಾರದಲ್ಲೇ 14 ತಾರೀಕಿಗೆ ಬೆಂಗಳೂರಿನ ಲೋಗೋಸ್ ರಿಟ್ರೀಟ್ ಸೆಂಟರ್ ಅಲ್ಲಿ ಇಡೀ ದಿನ ಕನ್ನಡದಲ್ಲಿ ದೈವಿಕ ಕರುಣೆಯ ಮಹೋತ್ಸವ ಇರುವುದು. 9 ಗಂಟೆಗೆ ಆರಂಭವಾಗಿ ಸಾಯಂಕಾಲ 5 ಗಂಟೆ ತನಕ. ನಿಮ್ಮೆಲ್ಲರಿಗೂ ಇದಕ್ಕೆ ನಾನು ಆಹ್ವಾನ ಕೊಡುತ್ತೇನೆ. ಹಾಗೆಯೇ 15 ಮತ್ತು 16 ಬೆಂಗಳೂರಿನಲ್ಲಿರುವ ಲೋಗೋಸ್ ರಿಟ್ರೀಟ್ ಸೆಂಟರ್ನಲ್ಲಿ, ನೀವು ಗೂಗಲಲ್ಲಿ ಲೋಗೋಸ್ ರಿಟ್ರೀಟ್ ಸೆಂಟರ್ ಅಂತ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಇಂಗ್ಲಿಷಲ್ಲಿ ಡಿವೈನ್ ಮರ್ಸಿ ರಿಟ್ರೀಟ್ ಇರುವುದು. ಫಾದರ್ ಜೋಸ್ ವಿಟ್ಟಿ ಅಂಕಲ್ ನೇತೃತ್ವದಲ್ಲಿ ಇದು ನಡೆಯುತ್ತೆ. ಆದ್ದರಿಂದ 14 ಕನ್ನಡ, 15, 16 ಆಂಗ್ಲ ಭಾಷೆಯಲ್ಲಿ ಲೋಗೋಸ್ ರಿಟ್ರೀಟ್ ಸೆಂಟರ್ ಇರುವುದು. ಇದರ ಯಶಸ್ವಿಗಾಗಿ ಪ್ರಾರ್ಥಿಸಿ. ಅದರ ಜೊತೆಗೆ ನಮಗೆಲ್ಲರಿಗೊಂದು ದೊಡ್ಡ ಜವಾಬ್ದಾರಿ ಇದೆ. ನಮ್ಮ 224 ವಿಧಾನಸಭಾ ಕ್ಷೇತ್ರಗಳಿಗಾಗಿ ನಾವು ಪ್ರಾರ್ಥಿಸೋಣ. ಅನೇಕ ಪಾರ್ಟಿಯಿಂದ ಈ ಮುಖಂಡರು ನಿಂತಿದ್ದಾರೆ. ಜನರು ಒಳ್ಳೆಯ ಕ್ಯಾಂಡಿಡೇಟ್ಸ್ಗಳನ್ನು, ಅಭಿವೃದ್ಧಿ ಕೆಲಸ ಮಾಡುವವರು, ಮಾನವೀಯ ಗುಣಗಳು ಮೌಲ್ಯಗಳಿಂದ ಜೀವಿಸುವವರು, ಸಮಾಜವನ್ನು ಪ್ರೀತಿ ವಿಶ್ವಾಸದಲ್ಲಿ, ಮಾನವೀಯತೆಯಲ್ಲಿ, ಸಹೋದರತ ಭ್ರಾತೃತ್ವದಲ್ಲಿ ಕಟ್ಟುವವರಂತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂತ ಶಕ್ತಿ, ಜ್ಞಾನ ದೇವರು ಜನರಿಗೆ ನೀಡಲಿ. ನಾವು ಯಾರು ಆ ಪಾರ್ಟಿ ಈ ಪಾರ್ಟಿ ಅಂತಲೇ ನಾವು ಪಾರ್ಟಿ ಮಾಡಿ ಹೋಗುವುದು ಬೇಡ. ಏಕೆಂದ್ರೆ ಬೈಬಲ್ ಹೇಳುತ್ತೆ, ಪ್ರತಿಯೊಂದು ಅಧಿಕಾರ ದೇವರಿಂದ ಬರುವುದು. ಸೌಲನನ್ನು ಪೌಲನಾಗಿ ಮಾಡಿದ ದೇವರು ವ್ಯಕ್ತಿಗಳನ್ನು ಪರಿವರ್ತಿಸಲು ಶಕ್ತರು. ಆದ್ದರಿಂದ ನಾವು ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಮತ್ತು ನಮ್ಮ ವೈಯಕ್ತಿಕವಾಗಿ ವಿಚಾರಗಳು ಇರಬಹುದು, ಆದರೆ ನಾವು ಕಲೆಕ್ಟಿವ್ ಆಗಿ ಜೊತೆಯಾಗಿ ಪ್ರಾರ್ಥಿಸುವಾಗ ನಮ್ಮ ಈ ರಾಜ್ಯದ 7.5 ಕೋಟಿ ಜನರಿಗಾಗಿ ಪ್ರಾರ್ಥಿಸೋಣ. ಎಲ್ಲ ಜಾತಿ ಧರ್ಮ ಜನಾಂಗದವರಿಗಾಗಿ ಪ್ರಾರ್ಥಿಸೋಣ. ದೇವರು ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಒಳ್ಳೆಯ ಸರ್ಕಾರವನ್ನು ನಮಗೆ ಕೊಡಲೆಂದು ನಾವು 10ನೇ ತಾರೀಕಿಗೆ ಮತದಾನವನ್ನು ತಪ್ಪದೆ ಮಾಡೋಣ. ಈ ಕಾರಣ, ಯಾಕೆಂದ್ರೆ ತುಂಬಾ ಜನ ಡಿವೈನ್ಗೆ ಹೋಗ್ತಾರೆ ಎನ್ನುವ ಕಾರಣಕ್ಕಾಗಿ ಮತದಾನ ನಮಗೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು. ಮತ್ತು ನಾವು ಗುಪ್ತವಾಗಿ ಮಾಡುವ ಮತದಾನ, ಪ್ರಾರ್ಥನೆ ಮಾಡಿ ನೀವು ಮತದಾನ ಮಾಡಿ. ಮತ್ತು ಈ ದಿನಗಳಲ್ಲಿ ಶಾಂತಿ ಸಮಾಧಾನ ಇರುವಂತೆ ಪ್ರಾರ್ಥಿಸಿ. ಮೇ 10ರಂದು ಮೊದಲು ಹೋಗಿ ಮತದಾನ ಮಾಡಿ. ಮತದಾನ ಮಾಡುವುದನ್ನು ಮರೆಯಬೇಡಿ. ಮತ್ತು ಯಾರೆಲ್ಲ ನಿಮ್ಮ ಕುಟುಂಬದಲ್ಲಿದ್ದಾರೆ, ನೆಂಟರಿಷ್ಟರಿದ್ದಾರೆ, ಸಮುದಾಯದವರಿದ್ದಾರೆ, ಎಲ್ಲರೂ ನೀವು ಈ ಮತದಾನವನ್ನು ಮಾಡಿ. ಈ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೊಂದು ಆಶೀರ್ವಾದ ಎಂಬುದನ್ನು ನೀವು ತಿಳಿಯಿರಿ. ಮತ್ತೆ 13ನೇ ತಾರೀಕಿಗೂ ದೇವರು ನಮಗೆ ಯಾವುದೇ ಗೌರ್ಮೆಂಟ್ ಕೊಡಲಿ, ಆ ಗೌರ್ಮೆಂಟ್ ಅನ್ನು ದೇವರು ಆಶೀರ್ವದಿಸಲಿ. ಆ ವ್ಯಕ್ತಿಗಳನ್ನು, ಮುಖ್ಯಮಂತ್ರಿಗಳು ಇರಬಹುದು ಅಥವಾ ಬರುವ ಶಾಸಕರು ಇರಬಹುದು, ಎಲ್ಲರನ್ನೂ ಆಶೀರ್ವದಿಸಲಿ. ನಾವು ಯಾರ ಮೇಲೂ ದ್ವೇಷ ಇಡುವುದು ಬೇಡ. ಯೇಸು ಹೇಳಿದ್ದಾರೆ, ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ. ನಮಗೆ ಒಂದು ವೇಳೆ ನಮ್ಮ ಮೇಲೆ ಸುಳ್ಳಿನ ಅಪವಾದ ಹಾಕಿ ಅಥವಾ ಮತಾಂಧತೆ ಅಪವಾದ ಹಾಕಿ ಇರುವವರನ್ನು ದೇವರು ಪರಿವರ್ತಿಸಲಿ. ಯಾಕಂದ್ರೆ ಎಲ್ಲರೂ ಬದುಕುವುದು ಕೆಲವೇ ವರ್ಷ.
ಉಸಿರಾಡೋದು ಒಂದೇ ಗಾಳಿ, ಒಂದೇ ಕುಡಿಯುವುದು ನೀರು, ಒಂದು ದಿನ ನಾವು ಹೋಗಬೇಕು. ಆದರೆ ನಾವೆಲ್ಲರೂ ಶಾಂತಿ ಸಮಾಧಾನದ ವಾತಾವರಣಕ್ಕಾಗಿ, ದೇವರ ಕರುಣೆಗಾಗಿ ಪ್ರಾರ್ಥಿಸೋಣ ಮತ್ತು ಈ ಧ್ಯಾನಗಳ ಯಶಸ್ವಿಗಾಗಿ ಪ್ರಾರ್ಥಿಸಿರಿ. ದಯಾಮಯ ತಂದೆಯಾದ ದೇವರೇ, ಮುಲ್ಕಿಯಲ್ಲಿ ನಡೆಯುವ ಧ್ಯಾನಕೂಟ ಏಪ್ರಿಲ್ 23ರಿಂದ 27, ಡಿವೈನ್ ರಿಟ್ರೀಟ್ ಕೋಟಾದಲ್ಲಿ ನಡೆಯುವ ಕೊಂಕಣಿ ಧ್ಯಾನಕೂಟ ಏಪ್ರಿಲ್ 23ರಿಂದ 28, ಕುಟುಂಬೋತ್ಸವ ಏಪ್ರಿಲ್ 30ರಿಂದ ಮೇ 5, ಹಾಗೆಯೇ ಡಿವೈನ್ ಮರ್ಸಿ ಕನ್ವೆನ್ಷನ್ ಕನ್ನಡದಲ್ಲಿ 14ನೇ ತಾರೀಕು ಏಪ್ರಿಲ್ ಮತ್ತು 15, 16 ಆಂಗ್ಲ ಭಾಷೆಯಲ್ಲಿ ಎಲ್ಲ ಆಶೀರ್ವಾದಗೊಳ್ಳಲಿ. ಮೇ 10 ಆ ದಿವಸ ಕರ್ನಾಟಕದಾದ್ಯಂತ ಎಲ್ಲ ಜನರು ಈ ಒಂದು ಮತದಾನದ ಹಕ್ಕನ್ನು ಚಲಾಯಿಸಲಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ವ್ಯಕ್ತಿಗಳನ್ನು ಆರಿಸುವಂಥ ಜ್ಞಾನ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ಪ್ರತಿಯೊಂದು ಪಾರ್ಟಿಯ ಮುಖಂಡರು ಮತ್ತು ಅವರ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಪವಿತ್ರಾತ್ಮರಲ್ಲಿ ತುಂಬಿರಿ. ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ನಾವು ಪ್ರಾರ್ಥಿಸುತ್ತೆ 13ನೇ ತಾರೀಕಿಗೆ ನೀವು ಕೊಡುವ ಗೌರ್ಮೆಂಟ್, ಆ ಮುಖ್ಯಮಂತ್ರಿಗಳು ಅಥವಾ ಆ ವ್ಯಕ್ತಿಗಳು ಎಲ್ಲರೂ ಆಶೀರ್ವಾದಗೊಳ್ಳಲಿ. ಚುನಾವಣೆ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಕ್ಷೇತ್ರಗಳಲ್ಲಿರುವ ಚುನಾವಣಾ ಅಧಿಕಾರಿಗಳು, ಅವರು ಎಷ್ಟೋ ಮಂದಿ ತಮ್ಮ ಮನೆ ಮಠ ಬಿಟ್ಟು ಬೇರೆ ಬೇರೆ ಕಡೆ ಇವರು ಸೇವೆ ಮಾಡುವ ಆ ಎಲ್ಲರನ್ನು ಆಶೀರ್ವದಿಸಿರಿ. ಯಾವುದೇ ತರದ ಕೇಡು ಉಂಟಾಗದಂತೆ ಮನುಷ್ಯನ ಮನಸ್ಸು ಶಾಂತಿ ಭರಿತ ವಾತಾವರಣದ ತುಂಬಿ ಆಶೀರ್ವಾದವಾಗಲಿ. ಯೇಸು ನಾಮದಲ್ಲಿ ನಮ್ಮ ರಾಜ್ಯ ಆಶೀರ್ವಾದಗೊಳ್ಳಲಿ, ಎಲ್ಲ ಮುಖಂಡರು ಆಶೀರ್ವಾದಗೊಳ್ಳಲಿ ಮತ್ತು ಬರುವ ನೀವು ಕೊಡುವ ಯಾವುದೇ ಸಹಕಾರವನ್ನು ನಾವು ನಂಬಿ ಪ್ರಾರ್ಥಿಸಿ ಪ್ರೀತಿಸಿ ಅವರಿಗಾಗಿ ಸದಾ ಪ್ರಾರ್ಥಿಸುವುದು ಶಕ್ತಿ ನೀಡಿರಿ. ದೇವರ ಕರುಣೆ, ಕೃಪೆ, ದಯೆ ನಮ್ಮೆಲ್ಲರ ಮೇಲೆ ಹರಿಯಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ತಾಯಿ ಮರಿಯಮ್ಮನವರೇ, ನಮ್ಮ ಪಾಲಕಿಯೇ, ನಮಗಾಗಿಯೂ ನಮ್ಮ ರಾಜ್ಯಕ್ಕಾಗಿಯೂ ಈ ರಾಜ್ಯದ ಎಲ್ಲರಿಗಾಗಿಯೂ ಪ್ರಾರ್ಥಿಸಿರಿ. ತಾಯೇ, ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರದು ಹರಸಲಿ, ಆಶೀರ್ವದಿಸಲಿ. ಮೇ 10 ಮತದಾನ ಮಾಡುವುದನ್ನು ಮರೆಯಬೇಡಿ ಮತ್ತು ದೇವರ ಕರುಣೆಗಾಗಿ ಪ್ರಾರ್ಥಿಸುವುದನ್ನು ಮರೆಯಬೇಡಿ. ದೇವರ ಆಶೀರ್ವಾದ ಸರ್ವರಿಗೂ, ಸರ್ವ ಜನರಿಗೂ, ಸರ್ವ ಜನಾಂಗಕ್ಕೂ ಎಂದೆಂದೂ ಆಮೇನ್. ದಿವ್ಯವಾಣಿ.